ಸೋಮವಾರ ಸುರಿದ ಭಾರೀ ಗಾಳಿ ಮಳೆಯಿಂದ ಬಾರ್ಕೂರು ಹನ್ನೆಹಳ್ಳಿ ಭಾಗದ ಹಲವಾರು ಮನೆಗಳಿಗೆ ಹಾನಿಯಾಗಿದೆ. ಬಂಡಿಮಠ ಭಾಗದಲ್ಲಿ ಮನೆಗಳ ಮೇಲೆ ಮರಗಳು ಬಿದ್ದು ಅಪಾರ ಹಾನಿ ಸಂಭವಿಸಿದೆ. ಸಂಜೆ ಹೊತ್ತಿಗೆ ಒಂದೇ ಸಮನೆ ಬಿರುಗಾಳಿಯಂತೆ ಬಂದ ಗಾಳಿಗೆ ಮರಗಳ ಜೊತೆ ವಿದ್ಯುತ್ ಕಂಬಗಳು, ಬೃಹತ್ ಮರಗಳು ಬಿದ್ದು ಸಂಜೆಯಿಂದಲೇ ವಿದ್ಯುತ್ ಇಲ್ಲದೆ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ಬಂಡಿಮಠದ ಕೊಮೇರಿ ಮನೆಯಲ್ಲಿ ವಯಸ್ಸಾದವರೊಬ್ಬರು ಮನೆಯಲ್ಲೇ ಮಲಗಿದ್ದಾಗ ಸಂಭವಿಸಿದ ಈ ಘಟನೆಯಿಂದ ಕಾಲು ಬೆರಳುಗಳ ಮೇಲೆ ಹೆಂಚಿನ ತುಂಡುಗಳು ಬಿದ್ದು ಕಾಲು ಊದಿಕೊಂಡಿತ್ತು. ಮತ್ತೋರ್ವರ ತಲೆಯ ಭಾಗಕ್ಕೆ ಬಿದ್ದು ನೋವಿನ ಯಾತನೆಯನ್ನ ಅನುಭವಿಸುತ್ತಿದ್ರು. ಘಟನಾ ಸ್ಥಳಕ್ಕೆ ಬ್ರಹ್ಮಾವರ ತಹಶೀಲ್ದಾರ್ ಶ್ರೀಕಾಂತ್ ಹೆಗ್ಡೆ, ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ, ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅರುಂಧತಿ ಯೇಸುಮನೆ, ಅಧ್ಯಕ್ಷೆ ಮಲ್ಲಿಕಾ ಪೂಜಾರಿ, ಹನೇಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರ ಮರಕಾಲ, ಲಕ್ಷ್ಮಣ್ ಪೂಜಾರಿ, ಚಂದ್ರಶೇಖರ್ ಶೆಟ್ಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. Volkswagen. Volkswagen Mangalore, Airport Road, Yeyadi, Mangalore. Volkswagen.